ಸ್ವ ಉದ್ಯೋಗದ ಮೂಲಕ ಜನರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಆ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಸ್ವ ಉದ್ಯೋಗಿ ಹೇಮಾ ತಿಳಿಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಡುಪಿ ತಾಲೂಕು ಘಟಕ ಪ್ರಗತಿಸೌಧ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಂಟಿ ಬಾಧ್ಯತಾ ಗುಂಪುಗಳ ಸ್ವ ಉದ್ಯೋಗದ ಅವಕಾಶಗಳ ಕುರಿತು ಆಯೋಜಿಸಿದ್ದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸ್ವಉದ್ಯೋಗ ಅನ್ನುವುದು ಸ್ವಾಭಿಮಾನಿಗಳ ಕನಸು. ನಾನೊಂದು ಉದ್ಯಮ ಸ್ಥಾಪಿಸಿ 4 ಜನರಿಗೆ ಉದ್ಯೋಗ ಕೊಡಬೇಕು ಎನ್ನುವ ಕನಸು ಇಟ್ಟುಕೊಂಡವರು ಹಲವರಿದ್ದಾರೆ. ಆದರೆ ಕನಸನ್ನ ನನಸು ಮಾಡಿಕೊಳ್ಳುವವರು ಕೆಲವರು ಮಾತ್ರ ಎಂದು ಹೇಳಿದ್ರು. ಪ್ರತಿಯೊಬ್ಬರು ಉದ್ಯಮವನ್ನ ಸ್ಥಾಪಿಸುವ ಮೊದಲು ಅದರ ಉದ್ದೇಶ ಏನೆಂಬುದು ತಿಳಿದಿರಬೇಕು. ಆ ಮೂಲಕ ಗ್ರಾಹಕರಿಗೆ ಅಗತ್ಯವಿರುವ ವಸ್ತುಗಳ ಪಟ್ಟಿಯನ್ನ ಸಿದ್ಧಪಡಿಸಬೇಕು. ಈ ಕುರಿತು ಅನುಭವಿಗಳ ಮಾರ್ಗದರ್ಶನ ಪಡೆಯಿರಿ. ಉದ್ಯಮ ಅಂದ್ರೆ ಅದು ಲಾಭದ ಉದ್ದೇಶವಿದ್ದು ಪ್ರಾರಂಭಿಕ ಹಂತದಲ್ಲಿಯೇ ಉತ್ತಮ ಲಾಭ ತಂದುಕೊಡುವ ಉದ್ಯಮ ಯಾವುದೆಂದು ಆಯ್ಕೆ ಮಾಡಿಕೊಂಡು ಬಳಿಕ ಅದರಲ್ಲಿ ಹಣ ಹೂಡಿಕೆ ಮಾಡಿ ಎಂದು ಹೇಳಿದ್ರು. ಈ ವರ್ಷ ಮತ್ತು ಹೋದ ವರ್ಷ ಶುರು ಮಾಡಿದಂಥ ಹೊಸ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಯುವಕರಿಗೆ ಯುವತಿಯರಿಗೆ ಸಂಘಗಳಲ್ಲಿ ಸೇರ್ಪಡೆ ಮಾಡಿಕೊಂಡು ಅವರು ಏನಾದರೂ ಸ್ವ ಉದ್ಯೋಗ ಅಥವಾ ವ್ಯವಹಾರ ಉದ್ಯೋಗಗಳನ್ನು ಮಾಡಲಿದ್ರೆ ಅದಕ್ಕೆ ಬೇಕಾದಂಥ ತರಬೇತಿಯನ್ನು ಕೊಡಿಸಿ ಅವರಿಗೆ ಹಣಕಾಸಿನ ನೆರವನ್ನು ಕೊಟ್ಟು ಅವರು ಸ್ವ ಉದ್ಯೋಗ ಮಾಡಬೇಕು ಅನ್ನೋದು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ LH ಮಂಜುನಾಥ್, ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮಹಾವೀರಾಜ್ರಿ, ರುಡ್ಸೆಟ್ ಉಪನ್ಯಾಸಕ ಕರುಣಾಕರ್ಜಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ PK ಪುರುಷೋತ್ತಮ್, ಯೋಜನಾಧಿಕಾರಿ H ರೋಹಿತ್ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.